ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಹೊಸ ಮಾರಿಗುಡಿ ದೇವಳದಲ್ಲಿ ನವದುರ್ಗೆಯರ ಲೇಖನ ಯಜ್ಞ ಪುಸ್ತಕ ಬರೆಯಲು ಚಾಲನೆ ನೀಡಲಾಯಿತು. ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಮಾರಿಗುಡಿಯ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ಜ್ಯೋತಿಷ್ಯ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಗಳ ಮಾರ್ಗದರ್ಶನ ಹಾಗೂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ರಾಜಶ್ರೀ ವಾಸುದೇವ ಶೆಟ್ಟಿ ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೆರೆ ಮುಂದಾಳತ್ವದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಲೆಯವರ ಉಪಸ್ಥಿತಿಯಲ್ಲಿ ಹೊಸ ಮಾರಿಗುಡಿ ದೇವಳದಲ್ಲಿ ನವದುರ್ಗಿಯರ ಲೇಖನ ಯಜ್ಞ ಪುಸ್ತಕ ಬರೆಯಲು ಚಾಲನೆಯನ್ನ ನೀಡಲಾಯಿತು. ಲೇಖನ ಯಜ್ಞ ಕಾರ್ಯಕ್ರಮದಲ್ಲಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಯವರಿಂದ ಧಾರ್ಮಿಕ ಪೂಜಾ ವಿಧಿವಿಧಾನ ನಡೆಯಿತು. ಲೇಖನ ಯಜ್ಞದ ಉಪಯೋಗದ ಮಾಹಿತಿಯನ್ನ ನೀಡಿದ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಯವರು ದೇವರನ್ನ ಸ್ವರ್ಣ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಎಲ್ಲ ಕಾರ್ಯಗಳು ಭಕ್ತರ ಕೋರಿಕೆಯಂತೆ ದೇವಿ ಅನುಗ್ರಹಿಸಿ ಭಕ್ತರನ್ನ ಒಗ್ಗೂಡಿಸುವ ಮೂಲಕ ತಮ್ಮ ಪ್ರಾರ್ಥನೆಯಂತೆ ಹಲವಾರು ಮಂದಿ ಹಲವು ರೀತಿಯ ಸೇವೆಗಳನ್ನ ಕೊಡುತ್ತಾ ಬರುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅಮ್ಮನಿಗೆ ಇಷ್ಟವಾದ ಲೇಖನ ಯಜ್ಞವನ್ನ ಪ್ರಾರಂಭಿಸಿ ಅಮ್ಮನ 9 ಹೆಸರುಗಳನ್ನ ಬರೆಯುವುದರಿಂದ ನಮ್ಮನ್ನ ರಕ್ಷಿಸಿ ಕಾಪಾಡುತ್ತಾಳೆ ಎಂದರು. ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಅಮಲ ಕಮಲ ಸಂಸ್ಥಾ ಲೇಖನಿ ಪುಸ್ತಕೋದ್ಯತ್ಕರ ಯುಗಲ ಸರೋಜಾ ಕುಂಡ ಮಂದಾರ ಗೌರಾ ಕೃತ ಶಶಧರ ಕಂಡೋಲ್ಲಾಸಿ ಕೋಟೀರ ಪೀಠ ಭವತು ಭವಭಯಾನಾಂ ಭಂಗಿನಿ ಭಾರತೀನಃ. ಸನ್ನಿಧಾನದಲ್ಲಿ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ದೇವರನ್ನು ಸ್ವರ್ಣ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಒಂದಲ್ಲ ಎರಡಲ್ಲ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲ ವಿಧಾನಗಳನ್ನು ಕೂಡ ತಾಯಿ ಎಲ್ಲ ಭಕ್ತ ಜನರನ್ನು ಕೂಡ ಒಗ್ಗೂಡಿಸಿಕೊಂಡು ಯೋಗ್ಯ ರೀತಿಯಲ್ಲಿ ಮಾಡಿಸಿಕೊಂಡಿದ್ದಾಳೆ. ಅದರಲ್ಲೂ ಬಹಳಷ್ಟು ಭಕ್ತಾದಿಗಳು ಇಲ್ಲಿಗೆ ಬಂದು ನಾವು ಪ್ರಾರ್ಥಿಸಿಕೊಂಡಿದ್ದೇವೆ. ಲೇಖನ ಯಜ್ಞದ ಪುಸ್ತಕವನ್ನ ಭಕ್ತಿಪೂರ್ವಕವಾಗಿ ಸಮಿತಿಯ ಪದಾಧಿಕಾರಿಗಳು ಹಾಗೂ 9 ಮಂದಿ ಲೇಖನ ಯಜ್ಞವನ್ನ ಬರೆಯುವವರ ಮುಖೇನ ಅಮ್ಮ ಪ್ರತಿಷ್ಠಾಪನೆಗೊಳ್ಳುವ ಮೊದಲು ತಾತ್ಕಾಲಿಕ ಸಾನ್ನಿಧ್ಯದಲ್ಲಿ ನೆಲೆಯಾಗಿದ್ದು, ಅದೇ ಜಾಗದಲ್ಲಿ ಇದೀಗ ನವದುರ್ಗ ಲೇಖನ ಮಂಟಪ ರಚನೆಯಾಗಿದ್ದು, ಅಲ್ಲಿಯೇ ಲೇಖನ ಯಜ್ಞದ ಪುಸ್ತಕಗಳನ್ನು ತಂದು ಪೂಜಿಸಿ ಬರೆದು ದೇವಳಕ್ಕೆ ಸಮರ್ಪಿಸುವ ಪುಣ್ಯಾವಕಾಶವನ್ನ ದೇವಳದ ಅಭಿವೃದ್ಧಿ ಸಮಿತಿಯಿಂದ ಒದಗಿಸಲಾಗಿತ್ತು. ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ರಾಜಶ್ರೀ ವಾಸುದೇವ ಶೆಟ್ಟಿಯವರು ಮಾತನಾಡಿ, ಅಮ್ಮನ ಪ್ರೇರಣೆಯಂತೆ ಆಗಿರುವ ನವದುರ್ಗಿಯರ ಲೇಖನಿಯ ಮುಂದುವರಿದ ಭಾಗವಾಗಿ ಇಂದು ತಂತ್ರಿಗಳಿಂದ ಪೂಜೆ ನೆರವೇರಿಸಲಾಯಿತು ಎಂದರು. ಈ ನವದುರ್ಗ ಲೇಖನದ ಬಗ್ಗೆ ಈಗಾಗಲೇ ಹೆಚ್ಚಿನ ಭಕ್ತರಿಗೆ ನಿಮಗೆ ಗೊತ್ತಿದೆ. ಅಮ್ಮನ ಸನ್ನಿಧಿಯಲ್ಲಿ 99,999 ಜನ ನವದುರ್ಗೆಯರ ಹೆಸರನ್ನು ಬರೆಯುವ ಮೂಲಕ ಕಾಪು ನಮ್ಮನಿಗೆ ಸೇವೆ ಅರ್ಪಿಸಿ ಶಾಶ್ವತ ಸೇವೆಯ ಮೂಲಕ ಅಮ್ಮನ ಸನ್ನಿಧಾನದಲ್ಲಿ ಅವರು ಬರೆದ ಹಸ್ತಾಕ್ಷರದ ಪುಸ್ತಕ ನೆಲೆಯಾಗುವಂತೆ ಮಾಡುವುದೇ ಈ ನವದುರ್ಗ ಲೇಖನ ಯಜ್ಞದ ಮುಖ್ಯ ಉದ್ದೇಶ. ಈಗಾಗಲೇ ಸುಮಾರು 25,000ಕ್ಕಿಂತ ಹೆಚ್ಚು ಜನ ಲೇಖನವನ್ನು ಬರೆದು ಕೆಲವರು ಶಾಶ್ವತ ಪೂಜೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಇದೇ ಬರುವ 1ನೇ ತಾರೀಕಿಗೆ ಆ ಪುಸ್ತಕಗಳಿಗೆ ವಾಗೀಶ್ವರಿ ಪೂಜೆ ನಡೆಯಲಿಕ್ಕಿದೆ. ಅಲ್ಲದೆ ಈ ಪುಸ್ತಕವನ್ನು ಬರೆದು ಶಾಶ್ವತ ಸೇವೆ ನೀಡಿದವರನ್ನು ಸಂಕಲ್ಪಕ್ಕಾಗಿ ಈಗಾಗಲೇ ಅವರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಅವರನ್ನೆಲ್ಲ ಸಂಕಲ್ಪ ಮಾಡುವ ಮೂಲಕ ಅವರಿಗೂ ಪ್ರಸಾದ ನೀಡಲಿದ್ದೇವೆ. ಅಲ್ಲದೆ ಎಲ್ಲ ಭಕ್ತರ ಪುಸ್ತಕಕ್ಕೂ ವಾಗೀಶ್ವರಿ ಪೂಜೆ ಆಗಲಿಕ್ಕಿದೆ. ಈ ಮಧ್ಯೆ ಕಾಪುನ ಅಮ್ಮನ ಸಮಗ್ರ ಜೀರ್ಣೋದ್ಧಾರ ಆಗುತ್ತಿರುವ ಸಂದರ್ಭದಲ್ಲಿ ಅಮ್ಮ ಅವರ ಮೊದಲಿದ್ದ ದೇವಸ್ಥಾನದ ಈಶಾನ್ಯ ದಿಕ್ಕಿನಲ್ಲಿ ತಾತ್ಕಾಲಿಕ ಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ರು. ಆ ಗುಡಿಯಲ್ಲಿ ಇದ್ದು ಸಾವಿರಾರು ಭಕ್ತರನ್ನು ಸೆಳೆಯುತ್ತಾ
ದೇಶ ಪರದೇಶಗಳಿಂದ ಭಕ್ತರನ್ನು ಇಲ್ಲಿಗೆ ಕರೆಸಿಕೊಂಡು ಅವರಿಗೆ ಬೇಕಾದ ಸೇವೆಯನ್ನು ಮಾಡಿಸಿಕೊಂಡಂತ ಆ ಪುಣ್ಯ ಭೂಮಿ. ಅದು ನೋಡುವಾಗ ತಾತ್ಕಾಲಿಕ ಗುಡಿ ಅಂತ ಇದ್ದರೂ ಕೂಡ ಅದೊಂದು ಬಹಳ ಒಂದು ಪುಣ್ಯ ಭೂಮಿ. ಅಲ್ಲಿ ಬಹಳಷ್ಟು ಶಕ್ತಿ ಬಂದಿದೆ. ಅದನ್ನು ಮನಗೊಂಡು ನಮ್ಮ ತಂತ್ರಿ ಕುಮಾರಗುರು ತಂತ್ರಿಯವರು ಮತ್ತು ನಾವೆಲ್ಲರೂ ಸಮಿತಿಯವರು ಸೇರಿ ಅನೇಕ ಭಕ್ತರು ಬಂದು ನಮಗೆ ಈ ಸನ್ನಿಧಾನದಲ್ಲಿ ನವದುರ್ಗಾ ಲೇಖನವನ್ನು ಬರೆಯುವ ಒಂದು ಆಸ್ಪದವನ್ನು ಕಲ್ಪಿಸಿ ಅಂತ ಕೇಳ್ತಾ ಇರುವಾಗ ನಮಗೆ ಬಂದ ಅಮ್ಮನ ಪ್ರೇರಣೆ, ನಾನು ತಾತ್ಕಾಲಿಕವಾಗಿ ನಿಂತ ಗುಡಿಯಲ್ಲಿ ಅವರಿಗೆ ಆಸ್ಪದ ಕಲ್ಪಿಸಿ ಅಂತ. ಇವತ್ತು ಆ ಅಮ್ಮನ ತಾತ್ಕಾಲಿಕ ಪುಣ್ಯಭೂಮಿಯಲ್ಲಿ 9 ಜನ ಮಹಿಳೆಯರು ನವದುರ್ಗಾ ಲೇಖನವನ್ನು ಬರೆಯುವ ಮೂಲಕ ಆ ಗುಡಿಗೆ ತಂತ್ರಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದನ್ನು ಪ್ರಾರಂಭಿಸಿದ್ದೇವೆ. ದೇಶ ಪರದೇಶಗಳಲ್ಲಿರುವ ಭಕ್ತರಿಗೆ ನನ್ನ ವಿನಂತಿ, ಅನೇಕ ಜನ ನೀವು ಬಂದವರು ನಮ್ಮ ಹತ್ರ ಕೇಳಿದ್ದುಂಟು. ನಾವು ಬಾರಿ ತುರ್ತಾಗಿ ಅಲ್ಲಿಂದ ಬಂದಿದ್ದೇವೆ. ಒಂದು ದಿವಸ ಸಂಪೂರ್ಣ ಬೇಕಾದ್ರೆ ನಾವು ಅಮ್ಮನ ಸನ್ನಿಧಿಯಲ್ಲಿ ನಿಂತು ಈ ಲೇಖನವನ್ನು ಬರೆಯುವ ಆಸ್ಪದ ನೀವು ಕಲ್ಪಿಸಬೇಕು ಅಂತ ಹೇಳಿದ್ದು ಅನೇಕ ಜನ ಹೇಳಿದ್ದೀರಿ. ಆದ್ರಿಂದ ಅದಕ್ಕಾಗಿ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಅಮ್ಮನ ಹತ್ರ ಇವತ್ತು ಪ್ರಾರ್ಥಿಸಿ ನಾವು ಆ ನಿಮ್ಮ ಒಂದು ಕೋರಿಕೆಯನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಎಲ್ಲರೂ ಬಂದು ಅಮ್ಮನ ಆ ಪುಣ್ಯ ಭೂಮಿಯಲ್ಲಿ ನವದುರ್ಗಾ ಲೇಖನವನ್ನು ಬರೆಯುವ ಮೂಲಕ. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಗಂಠನಾಥ, ಸೇವಾ ಸಮಿತಿಯ ಅಧ್ಯಕ್ಷ ಮತ್ತು ನವದುರ್ಗ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ವಿ ಶೆಟ್ಟಿ, ಧಾರ್ಮಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಭಗವಾನ್ ದಾಸ್ ಶೆಟ್ಟಿಗಾರ್, ನವದುರ್ಗ ಲೇಖನ ಯಜ್ಞ ಸಮಿತಿಯ ಕೋಶಾಧಿಕಾರಿ ಕೆ ವಿಶ್ವನಾಥ್, ಮಹಿಳಾ ಪ್ರಧಾನ ಸಂಚಾಲಕರಾದ ಸಾವಿತ್ರಿ ಗಣೇಶ್, ಆರ್ಥಿಕ ಸಮಿತಿಯ ಸಂಚಾಲಕರಾದ ಸುನಿಲ್ ಎಸ್ ಪೂಜಾರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, B4 ನ್ಯೂಸ್, ಪಡುಬಿದ್ರಿ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.